60ನೇ ವಯಸ್ಸಿನಲ್ಲಿ ಯುರೋಪಿಯನ್ ಮತ್ತು ಗಲ್ಫ್ನ ಸುಮಾರು 38 ದೇಶಗಳಿಗೆ ಬೈಕ್ನಲ್ಲಿ ಸುತ್ತಾಟಕ್ಕೆ ಮಂಗಳೂರಿನ ಉದ್ಯಮಿ ಶರತ್ ಇಕ್ಕೂರು ಅವರು ಸಜ್ಜಾಗಿದ್ದಾರೆ. ಮೇ 31ರಂದು ಮಂಗಳೂರಿನಿಂದ ತಮ್ಮ ಪ್ರಯಾಣವನ್ನ ಇವರು ಆರಂಭಿಸಲಿದ್ದು ಮುಂದಿನ 5-6 ತಿಂಗಳವರೆಗೆ ವಿದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇವರು ರಾಯಲ್ ಎನ್ಫೀಲ್ಡ್ ಸೂಪರ್ ಮಿಟಿವ್ಯೂರ್ 650 ಬುಲೆಟ್ ಬೈಕ್ನಲ್ಲಿ ಮಂಗಳೂರಿನ ಶಾಂತಿ ಕೆಥೆಡ್ರಲ್ ಚರ್ಚ್ ಬಳಿಯಿಂದ ಜರ್ನಿಯನ್ನ ಆರಂಭಿಸಲಿದ್ದಾರೆ. ಬೆಂಗಳೂರು, ಹೈದರಾಬಾದ್, ಮಧ್ಯಪ್ರದೇಶ, ಉತ್ತರ ಪ್ರದೇಶದ ಮೂಲಕ ನೇಪಾಳ ಪ್ರವೇಶಿಸಿ ವಿದೇಶ ಪ್ರವಾಸ ಆರಂಭವಾಗಲಿದೆ. ಅಲ್ಲಿಂದ ಟಿಬೆಟ್, ಚೈನಾ, ಕಜಕಿಸ್ತಾನ್, ಉರುಬಿಸ್ತಾನ್, ರಷ್ಯಾ, ಇರಾನ್, ಇರಾಕ್, ಸೌದಿ ಸೇರಿದಂತೆ ಯುರೋಪಿಯನ್ನ ಆಸ್ಟ್ರಿಯಾ, ಬೆಲ್ಜಿಯಂ, ಬಲ್ಗೇರಿಯಾ, ಕ್ರೊಯೇಷಿಯಾ, ಸೈಪ್ರಸ್, ಚೆಕ್ ರಿಪಬ್ಲಿಕ್, ಡೆನ್ಮಾರ್ಕ್, ಎಸ್ಟೋನಿಯಾ, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಗ್ರೀಸ್, ಹಂಗೇರಿ, ಐರ್ಲೆಂಡ್, ಇಟಲಿ, ಲಾಟ್ವಿಯಾ, ಲಿಥುವೇನಿಯಾ, ಲಕ್ಸೆಂಬರ್ಗ್, ಮಾಲ್ಟಾ, ನೆದರ್ಲ್ಯಾಂಡ್ಸ್, ಪೋಲ್ಯಾಂಡ್, ಪೋರ್ಚುಗಲ್, ರೊಮೇನಿಯಾ, ಸ್ಲೋವೇನಿಯಾ, ಸ್ಪೇನ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಟರ್ಕಿ ಮೊದಲಾದ ದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಪ್ರವಾಸಿ ತಾಣಗಳಲ್ಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಪ್ರತಿ ದಿನದ 500 ಕಿಲೋಮೀಟರ್ ದೂರದ ಪ್ರಯಾಣ ನಡೆಸಲು ಉದ್ದೇಶವಿರುವ ಶರತ್ ಬೈಕ್ನಲ್ಲಿ ಭಾರತದ ಧ್ವಜ ಹಾಗೂ ತುಳುನಾಡಿನ ಧ್ವಜದೊಂದಿಗೆ ಪ್ರವಾಸವನ್ನ ಕೈಗೊಳ್ಳುವರು. ಈ ಹಿಂದೆ 2024ರಲ್ಲಿ ಮಂಗಳೂರಿನಿಂದ ಗಲ್ಫ್ ದೇಶಗಳಿಗೆ ತಮ್ಮ ಬುಲೆಟ್ ಬೈಕ್ನಲ್ಲಿ ಪ್ರವಾಸ ಕೈಗೊಂಡಿದ್ರು. ಡ್ರಗ್ಸ್ ದೂರವಿಡಿ ಎನ್ನುವ ಜಾಗೃತಿ ಅಭಿಯಾನವನ್ನು ಹುಟ್ಟುಹಾಕಿದ್ದಾರೆ. ಹೊರಟಿದ್ದೇನೆ ಮತ್ತು ಈಗ ನಾನು ರಿಟರ್ನಿಂದಲೇ ಬಂದಿದ್ದೇನೆ. ಇದು 4 ಮಂತ್ಸ್ ಟ್ರಿಪ್ ಆಯಿತು. ಅದರಲ್ಲಿ 3 ಮಂತ್ಸ್ ತಂದು ರೈಡಿಂಗ್, ಅದರಲ್ಲಿ 1 ಮಂತ್ ಟ್ರಾನ್ಸ್ಪೋರ್ಟಿಗೆ ಆಯಿತು. ಅದನ್ನು ಇಲ್ಲಿಂದ ದುಬೈಗೆ ಹೋದೆ. ದುಬೈಯಿಂದ ಮಸ್ಕತ್, ಬ್ಯಾರಿನ್, ಕತಾರ್, ಕುವೈಟ್, ಸೌದಿ, ಯಮನ್ ಎಲ್ಲ ಹೋಗಿದ್ದೆ. ನನಗೆ ವೀಸಾ ಪಾಸ್ಪೋರ್ಟ್ ಎಲ್ಲ ಆಗಿದೆ. ಅಲ್ಲಿ ನನ್ನ ಬೈಕಿಗೆ ಪಾಸ್ಪೋರ್ಟ್, ವೀಸಾ ಅದೆಲ್ಲ ಆಗಿದ್ದು, ಅದೆಲ್ಲ ಕರ್ನಾಟಕ, ಅದೆಲ್ಲ ನಾನು ಅಪ್ಲೈ ಮಾಡಿದ್ದೆ. ಮತ್ತು ಎವ್ರಿ ಬಾರ್ಡ್ರಲ್ಲಿ ನನಗೆ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಇರ್ತದೆ. ಮತ್ತು ಕಸ್ಟಮ್ಸ್ ಎಲ್ಲ ರೈಡ್ ಮಾಡಿ, ಡ್ರಗ್ಸಿಗೆಲ್ಲ ಹೋಗಬೇಡಿ, ರೈಡ್ ಮಾಡಿ, ಸೇಫ್ಟಿ ಗೇರ್ಸ್ ಎಲ್ಲ ಹಾಕಿ ರೈಡ್ ಮಾಡಿ ಅಂತ ನಾನು ಹೇಳಿದೆ. ಅಂದರೆ ದುಬೈಯಲ್ಲಿ ಮತ್ತು ಬ್ಯಾರಿನಲ್ಲಿ ಮಳೆ ಬಂದು ಸ್ವಲ್ಪ ಕಷ್ಟ ಆಯಿತು. ಆದರೆ ಅದನ್ನು ಚಾಲೆಂಜಿಂಗ್ ರೈಡು, ಮತ್ತು ಡಸ್ಟ್ ಸ್ಟ್ರಾಮ್ ಮತ್ತು ಸ್ಯಾಂಡ್ ಸ್ಟ್ರಾಮಲ್ಲಿ ಇತ್ತು. ಹಾಗೆ ಓವರಾಲ್ ಒಂದು ಒಳ್ಳೆ ರೈಡ್ ಆಯಿತು. ಆ್ಯಕ್ಚುಲಿ ರೈಡ್ ನನ್ನ ಮೊದಲಿನ ಪ್ಯಾಷನ್. ನಾನೊಂದು 20 ವರ್ಷದಿಂದ ನಾನು ರೈಡ್ ಮಾಡ್ತಾಯಿದ್ದೇನೆ. ಮತ್ತು ನಾನು ನೋಡೋದು ಗಲ್ಫ್ ಟೂರ್ ಇಲ್ಲೆಲ್ಲ ತಿರುಗಿ ಆಗಿದೆ. ಮತ್ತು ಗಲ್ಫ್ ಟೂರಿಗೆ ಒಂದು ಪ್ಲ್ಯಾನಲ್ಲಿ